ಏನೇನು ಮಾಡಿದ್ದಾರೆ ಮೈಸೂರಿಗೆ ಸ್ವಲ್ಪ ಹೇಳಪ್ಪ ನೀನು. ಮೈಸೂರಿಗೆ ಡಬಲ್ ಇಂಜಿನ್ ಸರ್ಕಾರ 8 ವರ್ಷ ಆಯ್ತು ಬಂದು ಏನೇನು ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಕೊಡ್ತೀಯಾ ನೀನು? ಕೊಡ್ರಿ ಯಾವುದೋ ಪಟ್ಟಿ ಏನೇನು ಮಾಡಿದ್ದಾರೆ ಅಂತ. ನೀವು ಪಟ್ಟಿ ಏನು ಇಲ್ಲ ಮಾಡಿರೋದು. ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದೆ? ಗಿವ್ ಮಿ ದಿ ಲಿಸ್ಟ್ ಅಚೀವ್ಮೆಂಟ್ಸ್. ಪ್ರಧಾನಮಂತ್ರಿಯಾಗಿ 8 ವರ್ಷ ಆಯ್ತು. ಇವತ್ತು ನರೇಂದ್ರ ಮೋದಿ ಅವರು ಮೈಸೂರು ಬ್ಯಾಂಕ್ ಮಾಡಿದವ್ರು ಯಾರ್ರೀ? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈಗಿದೆಯಾ ಬ್ಯಾಂಕ್? ಅದು ವಾಟ್ ಹ್ಯಾಸ್ ಹ್ಯಾಪನ್ಡ್ ಟು ಇಟ್? ಕಾರ್ಪೊರೇಷನ್ ಬ್ಯಾಂಕ್ ಮಾಡಿದವ್ರು ಯಾರು? ಹಾಜಿ ಅಬ್ದುಲ್ಲಾ. ಇದೆಯಾ ಈಗ ಅದು ಬ್ಯಾಂಕ್? ಸಿಂಡಿಕೇಟ್ ಬ್ಯಾಂಕ್ ಮಾಡಿದವ್ರು ಯಾರು? ವಿಜಯ ಬ್ಯಾಂಕ್ ಮಾಡಿದವ್ರು ಯಾರು? ಆರ್ ದೇ ಇನ್ ಎಕ್ಸಿಸ್ಟೆನ್ಸ್? ಯಾರು ಇದನ್ನೆಲ್ಲ ಮರ್ಜ್ ಮಾಡಿದವ್ರು ಬೇರೆಯವ್ರ ಜೊತೆಗೆ? ಈ ಕನ್ನಡಿಗರಿಗೆ ಮಾಡಿದಂತ ದ್ರೋಹ ಅಲ್ವಾ ಕೆಲಸ ಸಿಕ್ಕಿದ ಕನ್ನಡಿಗರಿಗೆ? 317 ಲಕ್ಷ ಕೋಟಿ 4 ಬ್ಯಾಂಕ್ನಿಂದ ಅಸೆಟ್ಸ್. 75,000 ಜನ ಕೆಲಸಕ್ಕಿದ್ರು. ಮೋಸ್ಟ್ ಆಫ್ ದೆಮ್ ಆರ್ ಕನ್ನಡಿಗ. ಈಗ ಅವ್ರು ರಿಕ್ರೂಟ್ ಮಾಡ್ತಾರಲ್ಲ, ಕನ್ನಡಿಗರಿಗೆ ಕೊಡ್ತಾರ ಕೆಲಸನ. ನರೇಂದ್ರ ಮೋದಿ ಅವರು ಕನ್ನಡಿಗರಿಗೆ ಮಾಡಿದಂತ ದ್ರೋಹ ಅಲ್ವಾ, ಮೋಸ ಅಲ್ಲ? ಡಬಲ್ ಇಂಜಿನ್ ಸರ್ಕಾರ, ಇದೇ ಡಬಲ್ ಇಂಜಿನ್ ಮಾಡಿರೋದು. ಆಯ್ತು, ಆಕ್ಸಿಜನ್ ಯಾಕೆ ಕೊಡ್ಲಿಲ್ಲ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ? ಹೈಕೋರ್ಟ್ನವರು ಇಂಟರ್ಫಿಯರ್ ಆಗಿ ಆದೇಶ ಕೊಟ್ಟರು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರು ಕೊಡಕ್ಕಾಗಲ್ಲ ಅಂತ. ಯಾರು ಹೋದವರು? ಯಾವ ಗೌರ್ಮೆಂಟ್ ರೀ? ಗೌರ್ಮೆಂಟ್ ಆಫ್ ಇಂಡಿಯಾ headed by ಮಿಸ್ಟರ್ ನರೇಂದ್ರ ಮೋದಿ. ದೇ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್. ನರೇಂದ್ರ ಮೋದಿ ಅವರ ಸರ್ಕಾರ ಆಕ್ಸಿಜನ್ ಕೊಡ್ಲಿಲ್ಲ. ಇವ್ರು ಚಾಮರಾಜನಗರದಲ್ಲಿ ಎಷ್ಟು ಜನ ಸತ್ತೋದ್ರು? 36 ಜನ ಆಕ್ಸಿಜನ್ ಇಲ್ಲದೆ ಸತ್ರು. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಸತ್ರು. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಹೂ ಇಸ್ ರೆಸ್ಪಾನ್ಸಿಬಲ್? ಮಿಸ್ಟರ್ ನರೇಂದ್ರ ಮೋದಿ. ಇದೇನ ಡಬಲ್ ಇಂಜಿನ್ ಸರ್ಕಾರ ಮಾಡಿರೋದು ಕರ್ನಾಟಕಕ್ಕೆ? ಪ್ರವಾಹ ಬಂತು 19ರಲ್ಲಿ, 20ರಲ್ಲಿ ಪ್ರವಾಹ ಬಂದಿದ್ರ ನರೇಂದ್ರ ಮೋದಿ ಅವರು ಕೇಳಕ್ಕೆ, ಜನಗಳ ಕಷ್ಟ ಸುಖ ಕೇಳಕ್ಕೆ? ಡಬಲ್ ಇಂಜಿನ್ ಸರ್ಕಾರ ಅವ್ರು ಮಾಡಲ್ಲ ಅಂತ ಗೊತ್ತು, ಅದಕ್ಕೆ ಕೊಟ್ಟಿಲ್ಲ. ನರೇಂದ್ರ ಮೋದಿ ಅವರು ಯೋಗ ದಿನಾಚರಣೆ ಮಾಡ್ತೀವಿ ಅಂತ ಬಂದು ಇಲ್ಲಿ ಬರೀ ಸುಳ್ಳುಗಳು ಹೇಳ್ಬಿಟ್ಟು ಹೋಗಿದ್ದಾರೆ. ಏನ್ ಮಾಡಿದಾರಪ್ಪ? ಮೈಸೂರಿಗೆ ಇಂತಿಂತ ಮಾಡಿದೀನಿ 8 ವರ್ಷದಲ್ಲಿ, ಇನ್ನು ಮುಂದೆ ಇಂಥವೆಲ್ಲ ಮಾಡ್ತೀವಿ ಅಂತ ಹೇಳ್ಬೇಕಲ್ವಾ? 1 ವರ್ಷ 2 ವರ್ಷ ಅಲ್ಲ, 8 ಇಯರ್ಸ್ ಪ್ರೈಮ್ ಮಿನಿಸ್ಟರ್ ಆಗಿ 8 ವರ್ಷ ಆಗಿದೆ. 8 ವರ್ಷದಲ್ಲಿ ಮೈಸೂರು ನಗರಕ್ಕೆ ಇಂತಿಂಥವೆಲ್ಲ ಮಾಡಿದೀವಿ, ಮುಂದೆ ಇಂತಿಂಥವೆಲ್ಲ ಮಾಡ್ತೀವಿ. ಏನ್ ಟಾರ್ಗೆಟ್ ಮಾಡ್ತಾರಪ್ಪ? ಜನ ತೀರ್ಮಾನ ಮಾಡಿದ್ದಾರೆ. ಅವ್ರು ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಕಿತ್ತೆಸೆದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ.